ಪದ್ಮಶ್ರೀ ಪ್ರಕಾಶನ ಕುಮ್ರ ಮತ್ತು ಚಿಗುರಲೆ ಸಾಹಿತ್ಯ ಬಳಗ ಪುತ್ತೂರು ಇದರ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ಘಟಕ ಇದರ ಸಹಕಾರದೊಂದಿಗೆ ದಿನಾಂಕ 19/2/2023ರಂದು ನಾರಾಯಣ ಕುಂಬ್ರರವರ ಸ್ವಪ್ನಗಳ ತೇರು ಎಂಬ ಕವನ ಸಂಕಲನ ಬಿಡುಗಡೆ ಸಮಾರಂಭ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2:30ರವರೆಗೆ ಮಾತೃಛಾಯಾ ಸಭಾಂಗಣ ನೆಲ್ಲಿಕಟ್ಟೆ ಪುತ್ತೂರು ಇಲ್ಲಿ ನಡೆಯಲಿದೆ. ಕಾದಂಬರಿಕಾರರು, ಸಾಹಿತಿ, ಕಥಾಬಿಂದು ಪ್ರಕಾಶನಕಾರರಾದ ಶ್ರೀ ಪಿ.ವಿ. ಪ್ರದೀಪ್ ಕುಮಾರ್ ಇವರಿಂದ ಸಮಾರಂಭವು ಉದ್ಘಾಟನೆಗೊಳ್ಳಲಿದ್ದು, ಕವನ ಸಂಕಲನವನ್ನು ಅಂತಾರಾಷ್ಟ್ರೀಯ ಜಾದೂ ಪ್ರಶಸ್ತಿ ವಿಜೇತೆ ಕುಮಾರಿ ಶಮಾ ಪರ್ವೀನ್ ತಾಜ್ ಜಾದೂವಿನ ಮೂಲಕ ವಿಶೇಷ ರೀತಿಯಲ್ಲಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಗುರುವಂದನಾ ಕಾರ್ಯಕ್ರಮ ಹಾಗೂ ಸಾಹಿತ್ಯ ಪೋಷಕರಿಗೆ ಪಾರಿತೋಷಕ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ 12 ರಿಂದ ಸ್ವಪ್ನಗಳ ತೇರು ಕವನ ಸಂಕಲನದ ಆಯ್ದ ಹಾಡುಗಳ ಗಾಯನವು ನಡೆಯಲಿದೆ. ನಂತರ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಕುಮಾರಿ ಶಮಾ ಪರ್ವೀನ್ ತಾಜ್ ರವರ ಕಲಾ ಸೃಷ್ಟಿ ತಂಡದಿಂದ ಶೈಕ್ಷಣಿಕ ಜಾದೂ ಕಾರ್ಯಕ್ರಮವು ವಿಶೇಷವಾಗಿ ನಡೆಯಲಿದೆ. ನಂತರದಲ್ಲಿ ಶ್ರೀಮತಿ ಸುಪ್ರೀತಾ ಚರಣ್ ಪಾಲಪ್ಪೆ ಕಡಬ ಇವರ ಅಧ್ಯಕ್ಷತೆಯಲ್ಲಿ ಹನಿಕವನ ಗೋಷ್ಠಿಯೊಂದಿಗೆ ಕಾರ್ಯಕ್ರಮ ಕೊನೆಗಾಣಲಿದೆ. ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಆದರದಿಂದ ಆಮಂತ್ರಿಸುತ್ತಿದ್ದೇವೆ ಎಂದು ನಾರಾಯಣ ಕುಂಬ್ರ ಇವರು ತಿಳಿಸಿದರು.